ಕುಡ್ಲ ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ ಪರೀಕ್ಷೆದ ಫಲಿತಾಂಶದ ವಿಳಂಬನ ವಿರೋಧಿಸಾದ ಎಬಿವಿಪಿ ಸಂಘಟನೆದಕ್ಕಳು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಪಾಡರ ಪ್ರಯತ್ನ ಮಲ್ತಿನ ಘಟನೆ ಸೋಮವಾರ ಮಧ್ಯಾಹ್ನ ವರದಿಯಾತನು. ಕೋಣಾಜದ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಸೋಮವಾರ ಮಧ್ಯಾಹ್ನ ನಡತೊಂದಿತ್ತಿನ ಸಿಂಡಿಕೇಟ್ ಸಭೆಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತದ ಕಾರ್ಯಕರ್ತರು ಮುತ್ತಿಗೆ ಪಾಡ್ಯರ ಪ್ರಯತ್ನಿಸಾಯಿರು. ಈ ಪೊರ್ತು ಜಾಗಿಡಿತ್ತಿನ ಪೊಲೀಸರಿಗಳ ಎಬಿವಿಪಿ ಕಾರ್ಯಕರ್ತರಿಗಳ ಒಂತೆ ತಳ್ಳಾಟಲ ನಡತನು. ಸುಮ್ಮನೆ ಮನೆಯಿಂದ ಹೋಗಿ ನಾನು ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬರ್ತೇನೆ. ಕುಡ್ಲ ವಿಶ್ವವಿದ್ಯಾನಿಲಯದ ಸ್ನಾತಕ ಬೊಕ ಸ್ನಾತಕೋತ್ತರ ಪರೀಕ್ಷೆದ ಮೌಲ್ಯಮಾಪನನು ಆಯ್ನಾತ್ ಬೇಗ ನಡಪಾದ ಫಲಿತಾಂಶನು ಒದಗಾವುಲೆಕ ಈ ಪೊರ್ತು ಎಬಿವಿಪಿ ಕಾರ್ಯಕರ್ತರು ಒತ್ತಾಯಿಸಾದೇರು. ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಮಣಿಕಂಠ ಕಳಶ ಪ್ರತಿಭಟನೆದ ಮುತಾಲಿಕೆಡಿತದು ಪರೀಕ್ಷಾ ಫಲಿತಾಂಶನು ಬೇಗ ಪ್ರಕಟ ಮನ್ಪುಲೆಕ ಒತ್ತಾಯಿಸಾಯಿರು. ಪರಿಷತ್ ಏನಿದೆ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಏನು ಪರೀಕ್ಷೆ ಮುಗಿದಿದೆ ಅದರ ವ್ಯಾಲ್ಯೂಯೇಷನ್ ಅನ್ನು ಮಾಡಿ ರಿಸಲ್ಟ್ ಅನ್ನು ಕೊಡಬೇಕು ಅಂತ 2-3 ಬಾರಿ ಕೂಡ ಮನವಿಯನ್ನು ಮಾಡಿತ್ತು VC ಅವರಿಗೆ ಅಥವಾ ಮತ್ತೆ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಅವರಿಗೆ ಮನವಿಯನ್ನು ಮಾಡಿತ್ತು. ಮನವಿ ಮಾಡಿರೋ ಉದ್ದೇಶ ಏನಂದ್ರೆ PG ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳು ಸೇರ್ಬೇಕಂದ್ರೆ ಅವರ 5ನೇ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನ ಬೇರೆ ಬೇರೆ ಕಾಲೇಜ್ಗಳು PGಯನ್ನು ಸೇರ್ಲಿಕ್ಕೆ ಕೇಳ್ತಾ ಇದ್ದಾವೆ. ಆದ್ರೆ ನಮ್ಮ ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 6ನೇ ಸೆಮಿಸ್ಟರ್ನ ಪರೀಕ್ಷೆಯ ನಂತರದಲ್ಲಿ ಈ 5ನೇ ಸೆಮಿಸ್ಟರ್ನ ವ್ಯಾಲ್ಯೂಯೇಷನ್ ಅನ್ನ ಮಾಡಿ ರಿಸಲ್ಟ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ರು. 2-3 ಬಾರಿ ಮನವಿ ಮಾಡಿದ್ರು ಕೂಡ ಯೂನಿವರ್ಸಿಟಿಯಿಂದ ಯಾವುದೇ ಸ್ಪಂದನೆ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತೇನು ಸಿಂಡಿಕೇಟ್ ಸಭೆ ನಡೀತದೆ, ಈ ಸಿಂಡಿಕೇಟ್ ಸಭೆಗೆ ಮುತ್ತಿಗೆಯನ್ನ ಹಾಕಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನು ಎತ್ತಬೇಕಂತ ವಿದ್ಯಾರ್ಥಿ ಪರಿಷತ್ ನಿರ್ಧಾರವನ್ನು ತಗೊಂಡು ಇವತ್ತು ಇಲ್ಲಿ ಹೋರಾಟವನ್ನು ನಡೆಸಿತ್ತು. ಅದೇ ರೀತಿ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ VC ಅವರು ಮತ್ತೆ ಪರೀಕ್ಷಾಂಗ ಕುಲಸಚಿವರು ಬಂದು ವಿದ್ಯಾರ್ಥಿಗಳಿಗೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದೊಳಗಡೆಗಾಗಿ ಅಧಿಕೃತವಾದ ಒಂದು ಸಂದೇಶವನ್ನು ನೀಡುವ ಮೂಲಕ ವ್ಯಾಲ್ಯೂಯೇಷನ್ ಅನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುತ್ತೆ ಮುಂದಿನ PG ಕೋರ್ಸ್ಗಳಿಗೆ ಸೇರೋದಕ್ಕೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟವನ್ನು ಮಾಡಿ ವಿಷಯ ತೆರಿಲೆಕ್ಕನೆ ಪ್ರತಿಭಟನೆದ ಜಾಗೆಗೆ ಬತ್ತಿನ ಕುಲಪತಿಲು ಡಾಕ್ಟರ್ PS ಎಡಪಡಿತ್ತಾಯರು ಬೊಕ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ PL ಧರ್ಮ ರಡ್ಡು ದಿನಟ್ ಪರೀಕ್ಷಾ ಫಲಿತಾಂಶದ ಪ್ರಕಟ ಮನ್ಪುನ ಅಧಿಕೃತ ಆದೇಶ ಕೊರ್ಪ ಪನ್ಪಿನ ಹಿನ್ನೆಲೆಡು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಉಂಟಾಯಿರು. ನಮ್ಮ ಮನವಿಗೆ ಸ್ಪಂದನೆಯನ್ನು ನೀಡಿ ಯೂನಿವರ್ಸಿಟಿ ಇವತ್ತು ಈ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿದೆ. ಆ ಕಾರಣಕ್ಕಾಗಿ ಹೋರಾಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಇದು ವಿದ್ಯಾರ್ಥಿ ಪರಿಷತ್ತಿಗೆ ಸಿಕ್ಕಿರುವಂತಹ ಒಂದು ಜಯ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಸಹ ಈ ರೀತಿಯ ವಿಷಯಗಳಿಗೆ ಧ್ವನಿ ಎತ್ತುತ್ತಾ ಇರುತ್ತೆ ಅಂತ ನಾವು ಹೇಳ್ತೇವೆ.